ಶಿವನ ಸಾಕಾರ ರೂಪವೇ ಶ್ರೀ ಗುರು ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಸಂಕ್ಷಿಪ್ತ ಮಾಹಿತಿ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಹೊರಟಿದ್ದೆ. ಈಗಲೂ ಕೂಡ ಅದನ್ನೇ ಈಗ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ. ಸರಳ ಲೋಲಕದ ಒಂದನೇ ನಿಯಮದ ಪ್ರಕಾರ ಪಾರದ ಪರಿಮಾಣ ಕಡಿಮೆ ಇದ್ದಾಗ ಲೋಲಕದ ಆಂದೋಲನಾವಧಿಯೇ ಆಂದೋಲನದ ಪಾರವನ್ನು ಇದು ಅವಲಂಬಿಸಿಲ್ಲ. ಸರಿ ಉತ್ತರ. ಇನ್ನು ಈ ಲೋಲಕದ ಎರಡನೇ ನಿಯಮದ ಪ್ರಕಾರ ಪಾರದ ಪರಿಮಾಣ ಕಡಿಮೆ ಇದ್ದಾಗ ಲೋಲಕದ ಆಂದೋಲನಾವಧಿ ಲೋಲಕದ ಗುಂಡಿನ ರಾಶಿ ತೂಕದ ಸಾಂದ್ರತೆಗಳನ್ನು ಇದು ಅವಲಂಬಿಸಿಲ್ಲ. ಇದು ಸರಿ ಉತ್ತರ. ಇನ್ನು ಸರಳ ಲೋಲಕದ ಮೂರನೇ ನಿಯಮ ಅಂತಂದರೆ ಏನಂತ ಹೇಳಿದಾರಪ್ಪ ಅಂತಂದ್ರೆ ಇದು ಸರಿ ಉತ್ತರವನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ನೋಡ್ರಿ. ಅನುಲೋಮಾನುಪಾತದಲ್ಲಿರುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ದೀರ್ಘಾವಧಿ ನಡೆಯುವ ಲೋಲಕದ ಗಡಿಯಾರವನ್ನು ರೂಪಿಸಿದವನು ಕ್ರಿಶ್ಚಿಯನ್ ಹೈಗೆನ್ಸ್. ಇನ್ನು ಶಕ್ತಿಯನ್ನು ಹೊತ್ತ ಆವರ್ತಕ ಕ್ಷುಬ್ಧತೆಯ ಪ್ರಸರಣವನ್ನು ಈ ಚಲನೆ ಎಂದು ಗುರುತಿಸಲಾಗಿದೆ. ಯಾವುದು? ತರಂಗ. ಇದು ಸರಿ ಉತ್ತರ. ತರಂಗಕ್ಕೆ ಆಧಾರವಾಗಿರುವುದು ಕಂಪನ. ತರಂಗ ಎಂದರೆ ಮಾಧ್ಯಮದಲ್ಲಿ ಕಂಪಿಸುತ್ತಿರುವ ಎಲ್ಲ ಕಣಗಳ ಸ್ಥಾನಪಲ್ಲಟಗಳ ಬಿಂದುಪಥ. ಹಾಗೆಯೇ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕೆಲಸದ ಏಕಮಾನ್ಯ ನ್ಯೂಟನ್ ಮೀಟರ್. ಶಕ್ತಿಯನ್ನು ನೋಡ್ರಿ ರೂಪಾಂತರಿಸಬಹುದು, ಆದರೆ ಸೃಷ್ಟಿಸಲಾಗಲಿ ನಾಶ ಮಾಡಲಾಗಲಿ ಸಾಧ್ಯವಿಲ್ಲ. ಶಕ್ತಿಯ ಈ ರೂಪವಾಗಿದೆ ಯಾಂತ್ರಿಕ ಶಕ್ತಿ. ಸರಿ ಉತ್ತರ. ಈ ಶಕ್ತಿಯನ್ನು ಶಕ್ತಿಯ ಇತರ ರೂಪಗಳಿಗೆ ಪರಿವರ್ತಿಸುವುದು ಸುಲಭವಾಗಿದೆ. ಯಾವುದು? ವಿದ್ಯುತ್ ಶಕ್ತಿ. ಸರಿ ಉತ್ತರ. ಇನ್ನು ಉಷ್ಣತೆ ಹೆಚ್ಚಿದಂತೆಲ್ಲ ಯಾದೃಚ್ಛಿಕ ಚಲನೆಯು ಹೆಚ್ಚಾಗುತ್ತದೆ. ಯಾದೃಚ್ಛಿಕ ಚಲನೆ ಎಂದರೆ ಅಡ್ಡಾದಿಡ್ಡಿ ಚಲನೆ. ವ್ಯಾಕೋಚನ ಎಂದರೆ ಹಿಗ್ಗುವಿಕೆ. ತನಗಿರುವ ವಸ್ತುಗಳಲ್ಲಿ ಉಷ್ಣತೆ ಇರುತ್ತದೆ. ದ್ರವ್ಯದ ಪರಿಮಾಣವು ಹೆಚ್ಚಿದರೆ ಅದರಲ್ಲಿರುವ ಉಷ್ಣತೆ ಹೆಚ್ಚು. ಹಾಗೆ ತಾಪವು ಬಿಸಿಯ ಮಟ್ಟದ ಅಳತೆಯಲ್ಲಿರುತ್ತದೆ. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್. ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಜೂಲ್. ಉಷ್ಣತೆಯು ವಸ್ತುವಿನ ಅಧಿಕ ತಾಪದಿಂದ ಕಡಿಮೆ ತಾಪದ ಕಡೆಗೆ ಹರಿಯುತ್ತದೆ. ಅಣುಗಳಿಗೆ ಚಲನೆಯು ಕನಿಷ್ಠವಾಗಿರುವುದು ಶೂನ್ಯ ತಾಪದಲ್ಲಿ. ತಾಪವನ್ನು ಅಳೆಯುವ ಸೆಲ್ಸಿಯಸ್ ಪದ್ಧತಿಯನ್ನು ಪರಿಚಯಿಸಿದ ಆಂಡರ್ಸ್ ಸೆಲ್ಸಿಯಸ್. ಈ ದೇಶದವನು ಸ್ವೀಡನ್. ಸೆಲ್ಸಿಯಸ್ ಪದ್ಧತಿಯಲ್ಲಿ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಫ್ಯಾರನ್ಹೀಟ್ ಪದ್ಧತಿಯನ್ನು ಪರಿಚಯಿಸಿದ ಗೇಬ್ರಿಯಲ್ ಡೆನಿಯಲ್. ಫ್ಯಾರನ್ಹೀಟ್ ಜನಿಸಿದ್ದು ಪೋಲೆಂಡ್. ಹಾಗೆ ಗೇಬ್ರಿಯಲ್ ಡೆನಿಯಲ್ ಫ್ಯಾರನ್ಹೀಟ್ ಕಾರ್ಯನಿರ್ವಹಿಸಿದ್ದು ನೆದರ್ಲ್ಯಾಂಡ್ ದೇಶದಲ್ಲಿ. ಗ್ಯಾಲ್ವನೋಮೀಟರ್ ಅನ್ನು ರೂಪಿಸಿದವರು ವಿಲಿಯಂ ಥಾಮ್ಸನ್. ವಿಲಿಯಂ ಥಾಮ್ಸನ್ ಸ್ಕಾಟ್ಲ್ಯಾಂಡ್ ದೇಶದವನು. ಗ್ಯಾಲ್ವನೋಮೀಟರ್ ಉಪಕರಣ ಈ ಸಂಕೇತಗಳನ್ನು ಅಂದರೆ ವಿದ್ಯುತ್ತನ್ನು ಗ್ರಹಿಸುತ್ತದೆ. ಕೆಲ್ವಿನ್ ತಾಪಮಾನ ಪದ್ಧತಿಯಲ್ಲಿ ನಿರಪೇಕ್ಷ ಶೂನ್ಯ ತಾಪ 100 ಡಿಗ್ರಿ ಸೆಲ್ಸಿಯಸ್. ಫ್ಯಾರನ್ಹೀಟ್ ಪದ್ಧತಿಯಲ್ಲಿ ಶುದ್ಧ ನೀರಿನ ಘನೀಕರಣ ಬಿಂದು 32 ಡಿಗ್ರಿ ಫ್ಯಾರನ್ಹೀಟ್. ಫ್ಯಾರನ್ಹೀಟ್ ಪದ್ಧತಿಯಲ್ಲಿ ಶುದ್ಧ ನೀರಿನ ಕುದಿಯ ಬಿಂದು 212 ಡಿಗ್ರಿ ಫ್ಯಾರನ್ಹೀಟ್. ಸೆಲ್ಸಿಯಸ್ ಪದ್ಧತಿಯಲ್ಲಿ ಮನುಷ್ಯ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್. ಫ್ಯಾರನ್ಹೀಟ್ ಪದ್ಧತಿಯಲ್ಲಿ ಮನುಷ್ಯ ದೇಹದ ತಾಪ 98.6 ಡಿಗ್ರಿ ಫ್ಯಾರನ್ಹೀಟ್. ಕೆಲ್ವಿನ್ ಪದ್ಧತಿಯಲ್ಲಿ ಮನುಷ್ಯ ದೇಹದ ತಾಪ 310 ಡಿಗ್ರಿ ಕೆಲ್ವಿನ್. ಇನ್ನು ಸೆಲ್ಸಿಯಸ್ ಪದ್ಧತಿಯಲ್ಲಿ 0 ಮತ್ತು 100ಕ್ಕಿರುವ ಅಂತರ 100 ಡಿಗ್ರಿಗಳು. ಮೊದಲ ತಾಪಮಾಪಕವನ್ನು ತಯಾರಿಸಿದವರು ಗೆಲಿಲಿಯೋ. ಪಾದರಸವನ್ನು ತಾಪಮಾಪಕದಲ್ಲಿ ಬಳಸಿರುವುದು ಯಾವ ತತ್ವದ ಆಧಾರದಲ್ಲಿ ಅಂತ ಕೇಳಿದ್ದಾರೆ ನೋಡ್ರಿ. ಉಷ್ಣತೆ ಒದಗಿದಾಗ ಪಾದರಸವು ವ್ಯಾಕೋಚಿಸುತ್ತದೆ. ಇನ್ನು ಕನಿಷ್ಠ ತಾಪಮಾಪಕದಲ್ಲಿ ಆಲ್ಕೋಹಾಲ್ ಕೆಳಗಿಳಿಯುವಾಗ ಸೂಚಕವನ್ನು ತನ್ನೊಡನೆ ಎಳೆದುಕೊಂಡು ಬರಲು ಕಾರಣ ಆಲ್ಕೋಹಾಲಿನ ಮೇಲ್ಮೈ ನಿಮ್ನವಾಗಿರುವುದು. ನಿರ್ವಾತದಲ್ಲಿ ಬೆಳಕಿನ ವೇಗ 3x10⁸ ಮೀಟರ್ ಅಂತ ಹೇಳಿದ್ದಾರೆ ನೋಡ್ರಿ. ಇನ್ನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ದಾಟುವಾಗ ತನ್ನ ಪ್ರಸರಣ ದಿಕ್ಕನ್ನು ಬದಲಿಸುವುದಕ್ಕೆ ನಾವು ವಕ್ರೀಭವನ ಅಂತೇಳಿ ಕರಿತೀವಿ. ಇನ್ನು ವಕ್ರೀಭವನ ಸೂಚ್ಯಂಕ ಮೌಲ್ಯವು ಬೆಳಕಿನ ಬಣ್ಣವನ್ನು ಅವಲಂಬಿಸಿರುತ್ತದೆ ಅಂತ ಹೇಳ್ತಾ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸಿದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು.